ಅಡಕೆ ಕ್ಯಾನ್ಸರ್ ಕಾರಕ ಎಂಬ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯ ಸಚಿವೆಯ ಉತ್ತರದಿಂದ ರಾಜ್ಯದ ಅಡಕೆ ಬೆಳೆಗಾರರಲ್ಲಿ ಆತಂಕ ಉಂಟಾಗಿದೆ. ಇಂಥದೊಂದು ಹೇಳಿಕೆಯ ಬಗ್ಗೆ ರಾಜ್ಯದ 17 ಮಂದಿ ಸಂಸದರು ಧ್ವನಿ ಎತ್ತದಿರುವುದು ಖೇದಕರ. ಕೇಂದ್ರ ಸರ್ಕಾರದ ವಿರುದ್ಧ ಅಡಕೆ ಬೆಳೆಗಾರರ ಜತೆ ಸೇರಿ ರಾಜ್ಯಾದ್ಯಂತ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಐವನ್ ಡಿಸೋಜ ಎಚ್ಚರಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದರ ವೇದಿಕೆ ರಚಿಸಿ ಆಗಿನ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ದರು. ಆದರೆ ಈಗ ಯಾವ ಬಿಜೆಪಿ ಸಂಸದರು ಈ ಬಗ್ಗೆ ಮಾತನಾಡಿಲ್ಲ. ಕಾಂಗ್ರೆಸ್ ಸಂಸದರು ಇದರ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ. ಅಡಕೆ ಕ್ಯಾನ್ಸರ್ ಕಾರಕವಲ್ಲ, ಒಂದು ವೇಳೆ ಹಾನಿಕಾರಕ ಎಂದಾದರೆ ಕೇಂದ್ರ ಸರ್ಕಾರ ವಿದೇಶಗಳಿಂದ ಅಡಕೆಯನ್ನೇಕೆ ಆಮದು ಮಾಡುತ್ತಿದೆ ಎಂದು ಪ್ರಶ್ನಿಸಿದರು. ಅಡಿಕೆ ಗ್ರೋವರ್ ಮಾಡ್ತಕ್ಕಂಥ ಜಿಲ್ಲೆ ಆಗಿದೆ. ಆಗಿರುವಾಗ ಈ ಒಂದು ಜಿಲ್ಲೆಗೆ ಆಗುವಷ್ಟು ಮಾರಕ ಬೇರೆ ಎಲ್ಲಿಯೂ ಆಗೋದಿಲ್ಲ. 17 ಜನ ಎಂಪಿಗಳಿದ್ದಾರೆ ನಮ್ಮಲ್ಲಿ, 17 ಎಂಪಿಸು, 5 ಜನ ಮಂತ್ರಿಗಳಿದ್ದಾರೆ. ಇವರೆಲ್ಲರೂ ಇದ್ದು ಇವರಿಗೆ ಈ ಬಗ್ಗೆ ಒಂದು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಇವರ ನಿಷ್ಕ್ರಿಯತೆ ಎಷ್ಟಿದೆ ಅಂತ ನಾವು ಆಲೋಚನೆ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಇವತ್ತು ಏನು ಅದಕ್ಕೋಸ್ಕರ 2011ನಲ್ಲಿ ಇವರೊಂದು ಸಂಸದರ ವೇದಿಕೆ ಅಂತ ಮಾಡಿದ್ರು. ದಕ್ಷಿಣ ಕನ್ನಡ ಮತ್ತು ಭಾರತ ದೇಶ ಸಂಸದರ ವೇದಿಕೆ ಅಂತ ರಚನೆ ಮಾಡಿ ವಿ ವಿಲ್ ಫೈಟ್ ಅಗೇನ್ಸ್ಟ್ ದ ಸೆಂಟ್ರಲ್ ಗವರ್ಮೆಂಟ್ ಅಂತ UPA ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದರು, ಪ್ರತಿಭಟನೆ ಮಾಡಿದರು, ಅಲ್ಲಲ್ಲಿ ಜನ ಸೇರಿಸಿದರು, ಬೇಕಾದಷ್ಟು ರಾಜಕಾರಣ ಮಾಡಿದರು ಅಂತೇಳಿ ಮಾತನ್ನು ಹೇಳಿದರು. ನೀವು ಕೇಂದ್ರ ಸರ್ಕಾರದವರು ಕ್ಯಾನ್ಸರ್ ಬರೋದು ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಆದರೆ ವೈ ಆರ್ ಯು ಇಂಪೋರ್ಟಿಂಗ್? ನೀವು ಬೇರೆ ದೇಶಗಳಿಂದ ಇಂಪೋರ್ಟ್ ಯಾಕೆ ಮಾಡ್ತಾ ಇದ್ದೀರಿ? ಏನು ನಿಮ್ಮ ನೀತಿ? ಕೇಂದ್ರ ಸಚಿವರ ಹೇಳಿಕೆ ಅಡಕೆ ಬೆಳೆಗಾರರನ್ನು ಆತ್ಮಹತ್ಯೆಗೆ ಪ್ರೇರೇಪಿಸುವಂತಿದೆ. ಒಂದೇ ದಿನಕ್ಕೆ ಧಾರಣೆಯೂ ಕುಸಿದಿದ್ದು ರೈತರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಬಾರಿಯ ಬಜೆಟ್ನಲ್ಲಿಯೂ ರೈತರಿಗೆ ಯಾವ ರೀತಿಯ ಸಹಾಯ ಹಸ್ತವೂ ಸಿಕ್ಕಿಲ್ಲ. GST ಕೂಡ ಅಡಕೆ ಬೆಳೆಗಾರರಿಗೆ ದುಬಾರಿಯಾಗಿ ಪರಿಣಮಿಸಿದೆ ಎಂದರು.